ಲೋರೊಟ್ಟೆ ಬ್ಯಾರಿಕೇಡ್ನಲ್ಲಿ ಕೆಂಪು ಕಲ್ಲಿನ ಕೋರಿಯ ಹೊಂಡಕ್ಕೆ ಬಿದ್ದು 12 ವರ್ಷದ ಬಾಲಕ ಮೃತಪಟ್ಟ ಹಿನ್ನೆಲೆಯಲ್ಲಿ ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ನೇತೃತ್ವದ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಕೋರೆಯನ್ನ ನಿಯಮ ಮೀರಿ ಹಾಗೂ ಸರ್ಕಾರಿ ಸ್ಥಳದಲ್ಲಿ ನಡೆಸಲಾಗಿದೆ ಎಂದು ಪರಿಶೀಲನೆ ನಡೆಸಲಾಗಿದೆ. ಆದರೆ ಭೇಟಿಯ ವೇಳೆ ನಿಯಮ ಮೀರಿರುವ ಯಾವುದೇ ವಿಚಾರಗಳು ಕಂಡುಬಂದಿಲ್ಲ. ಕಾನೂನು ಪ್ರಕಾರ ಅನುಮತಿ ಪಡೆದು ಕೋರೆ ನಡೆಸಲಾಗಿತ್ತು. 2 ತಿಂಗಳ ಹಿಂದೆ ಕಲ್ಲು ತೆಗೆಯುವುದನ್ನು ನಿಲ್ಲಿಸಿದ್ದಾರೆ. ಜೊತೆಗೆ ಅವಧಿ ಮುಗಿದ ಕಾರಣಕ್ಕೆ ಮತ್ತೆ ಅರ್ಜಿ ಸಲ್ಲಿಸಿದ್ದಾರೆ. ಕೋರೆಗೆ ಮುಳ್ಳಿನ ಬೇಲಿಯ ಜೊತೆಗೆ ಸ್ಥಳದಲ್ಲಿ ಎಚ್ಚರಿಕೆಯ ಫಲಕವನ್ನು ಹಾಕಿರುವುದು ಕಂಡುಬಂದಿದೆ. ಮಕ್ಕಳು ಆಟವಾಡಲು ಹೋಗಿ ಇಂತಹ ಘಟನೆ ನಡೆದಿದೆ ಎಂದು ತಿಳಿಸಿದ್ದಾರೆ. ಕಂದಾಯ ನಿರೀಕ್ಷಕ ನವೀನ್ ಬೆಂಚಿನ ಪದವು ಗಣಿ ಇಲಾಖೆಯ ಮಾದೇಶ್ ಅಮಟಾಡಿ, ಪಂಚಾಯತ್ನ ಪಿಡಿಒ ರವಿ ಬಿ ಜೊತೆಗಿದ್ದರು.